ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಪ್ರಯುಕ್ತ ಕಾರ್ಮಿಕ ಇಲಾಖೆ ಬೆಂಗಳೂರು, ಬಿಡಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಆಸ್ಪತ್ರೆ ಮೂಡಬಿದ್ರೆ ಮತ್ತು ಸಮೂಹ ಸಂಪನ್ಮೂಲ ಕೇಂದ್ರ ಮೂಡಬಿದ್ರೆ ಮೈನ್ ಇವುಗಳ ಜಂಟಿ ಆಶ್ರಯದಲ್ಲಿ ಇ-ಶ್ರಮ್ ಕಾರ್ಡ್ ನೋಂದಣಿ ಮತ್ತು ಆರೋಗ್ಯ ತಪಾಸಣಾ ಶಿಬಿರವು ಮೈನ್ ಶಾಲೆಯಲ್ಲಿ ನಡೆಯಿತು. ಶಾಸಕ ಉಮಾನಾಥ್ ಕೋಟ್ಯಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಹಲವಾರು ಬಡ ಕುಟುಂಬಗಳಿಗೆ ಅನ್ನವನ್ನ ನೀಡಿ ಬದುಕಿಸಿದಂತಹ ಉದ್ಭವವಿದ್ರೆ ಅದು ಬೀಡೆ. ಹಿಂದೆ ಕೃಷಿಯೇ ಬದುಕಿನ ಜೀವಳವಾಗಿತ್ತು. ಅದರ ಜೊತೆಗೆ ಕಾರ್ಮಿಕರಿಗೆ ಅನ್ನವನ್ನ ನೀಡಿದ ಈ ವೃತ್ತಿಯು ಬಡವರ ಪಾಲಿನ ಕಾಮಧೇನು. ತಾನು ಕೂಡ ಶಿಕ್ಷಣವನ್ನ ಪಡೆಯಲು ಬೀಡಿಯನ್ನ ಸುತ್ತಿದ್ದೇನೆ ಎಂದು ಹೇಳಿದರು. ಕೆಲಸಗಳು ಅಥವಾ ಏನೇ ಒಂದು ದೊಡ್ಡ ದೊಡ್ಡ ಕಟ್ಟಡಗಳು, ಬಿಲ್ಡರ್ಗಳು ಯಾವುದು ಇರಲಿಲ್ಲ. ಒಂದು 40-50 ವರ್ಷದ ಹಿಂದೆ ಹೋದಾಗ ಕೃಷಿಯನ್ನು ನಂಬಿ ಬದುಕಿದಂಥ ಜನ ಮತ್ತು ಈ ಬೀಡಿಯನ್ನು ನಂಬಿ ಬದುಕಿದಂಥ ಎಷ್ಟೋ ಜನ. ಬೀಡಿ ಅನ್ನವನ್ನು ಕೊಟ್ಟಂತಹ ಒಂದು ಕಾರ್ಮಿಕರಿಗೆ, ಬಡವರಿಗೆ ಅನ್ನವನ್ನು ಕೊಟ್ಟಂಥ ಒಂದು ವೃತ್ತಿ. ಬಹುಶಃ ನನಗೇನು ಹೇಳಲಿಕ್ಕೆ ನಾಚಿಕೆ ಇಲ್ಲ. ನಾನು ಶಾಲೆಯಿಂದ ಬಂದು 1,200 ಬೀಡಿ ಕಟ್ಟಿ ಕಲಿತವ ಐತಾರೆ. ನನ್ನ ಬಾಲ್ಯದಲ್ಲಿ ಬಹಳ ಕಷ್ಟ ಇತ್ತು, ಬಹಳ ಬಡತನದಿಂದ ನಾನು ಬಂದವ. ಆಯುಕ್ತರು ನನಗೆ ಬೀಡಿಯ ಬಗ್ಗೆ ಹೇಳಿದಾಗ ನನ್ನ ಹಿಂದಿನ ನೆನಪು ನನಗೆ ಬಂತು. ನಾವೆಲ್ಲ ಕೃಷಿ ಕೂಲಿ ಕಾರ್ಮಿಕರ ಕುಟುಂಬದಿಂದ ಬಂದವರು. ಬಹಳ ಕಷ್ಟ, ಒಂದು ಹೊತ್ತಿನ ಊಟಕ್ಕೂ ಕಷ್ಟ. ಕೃಷಿ ಕೆಲಸ ಬಿಟ್ಟರೆ ಬೇರೆ ಕೆಲಸವೇ ಇಲ್ಲ ಅಂದಿನ ದಿನಗಳಲ್ಲಿ. ಪುರಸಭಾಧ್ಯಕ್ಷ ಪ್ರಸಾದ್ ಕುಮಾರ್ ಅಧ್ಯಕ್ಷತೆ ವಹಿಸಿ ಬಿಡಿ ಕಾರ್ಮಿಕರಿಗೆ ಏರ್ಪಡಿಸಿದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿ, ಹಿಂದೆ ಜೀತ ಪದ್ಧತಿ ಇತ್ತು. 1875ರಲ್ಲಿ ಎಸ್ ಬೆಂಗಾಳ್ ಎನ್ನುವವರು ಇದನ್ನು ನಿರ್ಮೂಲನೆ ಮಾಡಲು ಅಸಂಘಟಿತ ಕಾರ್ಮಿಕರನ್ನ ಒಟ್ಟು ಸೇರಿಸಿ ಸಂಘಟನೆಯನ್ನ ಮಾಡಿ ಮುಂದುವರೆದಿದ್ರು. ಇದೀಗ ಸರ್ಕಾರದಿಂದ ಹಲವು ಸವಲತ್ತುಗಳು ಸಿಗುತ್ತಿದ್ದು, ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಜೀತ ಪದ್ಧತಿ ಅನ್ನುವುದಿತ್ತು. ಆ ಜೀತ ಪದ್ಧತಿಯಲ್ಲಿ ಸಂಬಳ ಕೊಡದೆ ಖಾಲಿ ದುಡಿಸುವಂತಹ ಪದ್ಧತಿ ಇದು ಹಿಂದಿನ ರಾಜ ಮಹಾರಾಜರ ಕಾಲದಿಂದಲೂ ಇತ್ತು. ನಂತರ ಬ್ರಿಟಿಷರ ಕಾಲದಿಂದಲೂ ಅದು ಮುಂದುವರಿಸ್ತಾ ಹೋಯಿತು. ಆ ನಂತರ 1875ರಲ್ಲಿ ಎಸ್ ಬೆಂಗಾಲ್ ಎನ್ನುವರು ಇದನ್ನು ನಿರ್ಮೂಲನೆ ಮಾಡಬೇಕು, ಅಸಂಘಟಿತ ಕಾರ್ಮಿಕರನ್ನು ಸಂಘಟನೆ ಮಾಡಬೇಕೆನ್ನುವ ದೃಷ್ಟಿಯಿಂದ 1875ರಲ್ಲಿ ಅವರು ಈ ಸಂಘಟನೆಯನ್ನು ಮಾಡಿ ಅದರಲ್ಲಿ ತುಂಬಾ ಮುಂದುವರಿದಿದ್ದರು. ಆ ನಂತರದ ದಿನಗಳಲ್ಲಿ ನಾವೀಗ ಏನು ಸಂಘಟನೆ ಮಾಡ್ತಿದ್ದೇವೆ, ನಮ್ಮ ಒಂದು ಇದನ್ನು ಸರ್ಕಾರಕ್ಕೆ ಸಲ್ಲಿಸ್ತಿದ್ದೇವೆ, ಎಲ್ಲ ಮಾಡ್ತಿದ್ದೇವೆ. ಆದರೆ ಹಿಂದಿನಿಂದಲೂ ಇದು ಇತ್ತು. ಈಗ ತುಂಬಾ ಸರ್ಕಾರದಿಂದ ನಮಗೆ ಸವಲತ್ತುಗಳು ಸಿಗ್ತಾ ಇದೆ. ಇದನ್ನು ಎಲ್ಲರೂ ಅದರ ಪ್ರಯೋಜನವನ್ನು ಪಡಿಬೇಕು, ಇದಕ್ಕೆ ಸಂಬಂಧಪಟ್ಟವರು ಅದರ ಪ್ರಯೋಜನ ಪಡಿಬೇಕಂತೇಳಿ ನಾನು ಕಾರ್ಮಿಕ ಇಲಾಖೆ ಆಯುಕ್ತರಾದ ಶೇಖರ್ ಅವರನ್ನ ಶಾಸಕ ಉಮಾನಾಥ್ ಕೋಟ್ಯಾನ್ ಸಹಿತ ಅತಿಥಿಗಳನ್ನ ಸನ್ಮಾನಿಸಿದ್ರು. ಪುರಸಭಾ ಸದಸ್ಯರಾದ ಸ್ವಾತಿ ಪ್ರಭು, ಶಕುಂತಲಾ ದೇವಾಡಿಗ, ಕೈಕಂಬ ಬೀಡಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರಾಮಕೃಷ್ಣರ್, ಜನರಲ್ ಮೆಡಿಸಿನ್ ವಿಭಾಗದ ಡಾಕ್ಟರ್ ಪುನೀತ್ ಪಕ್ಕಳ್, ಮೈನ್ ಶಾಲೆಯ ಮುಖ್ಯ ಶಿಕ್ಷಕಿ ಅನಸೂಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಮೂಡಬಿದ್ರಿಯ ಬೇಡಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಅನಗ, ಜೈನ ಜೂನಿಯರ್ ಕಾಲೇಜಿನ ಉಪನ್ಯಾಸಕ ಪ್ರಭಾತ್ ಕುಮಾರ್, ಮೈನ್ ಕ್ಲಸ್ಟರಿನ ಸಿಆರ್ಪಿ ನಿರ್ಮಲಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಾಲನ್ನು ಓದಿಸುವುದರೊಂದಿಗೆ ಈ ಸನ್ಮಾನ ಕಾರ್ಯ ಹಣ್ಣಂಪಲುಗಳನ್ನು ನೀಡಿ ನಮ್ಮ ಮುಖ್ಯ ವೈದ್ಯಾಧಿಕಾರಿ ಕೈಕಂಬ ಡಿಸ್ಪೆನ್ಸರಿ ಮುಖ್ಯ ವೈದ್ಯಾಧಿಕಾರಿಯವರು ಸನ್ಮಾನಿಸಿದ್ದಾರೆ. ನೆನಪಿನ ಕಾಣಿಕೆಯನ್ನು